ನಮಸ್ಕರಿಸಿಕೊಂಡಿದ್ದೇನೆ. ಶುಭವಾಗಲಿ. ನೀರಾ ಏನೇ ನೀರೇ ಏನೇ? ಯಾರಲ್ಲಿ ಕಾಣ್ತಾ ಇರುವವರು? ಎಲ್ಲಿ? ಓ ಅಲ್ಲಿ. ಅಲ್ಲಿ ಕಾಣುವುದ? ನಿನ್ನ ಕಣ್ಣಿ ಕಾಣುವುದು ಯಾರು? ಯಾರು? ಭೀಮಸೇನರು. ನನ್ನ ವಿರೋಧಿ ನನ್ನ ಕಣ್ಣಿ ಕಾಣುವುದು, ನಿನ್ನ ಕಣ್ಣಿ ಕಾಣುವುದು ಅದಕ್ಕೆ ಕೇಳಿದ್ ನಾನು. ಓಹೋ, ಅಲ್ಲಿ ವಿರೋಧಿ. ಹೌದು. ಭೀಮಸೇನ ಸಂಬಂಧದಲ್ಲಿ ಏನಾಗ್ಬೇಕು? ಸಂಬಂಧದಲ್ಲಿ ಅಣ್ಣ, ಸಂಬಂಧದಲ್ಲಿ ನಾನು ನಿನಗೇನಾಗ್ಬೇಕು? ಕಂಡ. ಅಷ್ಟು ನೆನಪಿದ್ರೆ ಸಾಕು. ಇಲ್ಲಪ್ಪ, ನೆನಪು ಬಹಳಷ್ಟು ಇದೆ. ನನಗೆ ಬೇಕಾಗಿಷ್ಟೇ, ಸಾಕಷ್ಟು ಕೇಳುವುದೇ ಇಲ್ಲ ನಾನು. ನನಗೆ ಬೇಕಾದದ್ದು ಅಷ್ಟೇ. ಓ ನೀರಾ, ಹೇಳೆ. ಭೀಮಸೇನಲ್ಲಿ ಕಾಡಾಗಾಡಿ ಗೌರವವನ್ನು ಕೊಟ್ಟು ಧರೆಗುರುಳಿಸಿದ್ದೀರಲ್ಲ, ಅದನ್ನು ವಿಚಾರಿಸುವುದಕ್ಕೆ ಬಂದವಳು ನಾನು. ಮಾಡಿ ಯುದ್ಧ ನನ್ನಲ್ಲಿ, ನಿನ್ನ ಕೈ ಚಳಕಿದ್ರೆ ನನ್ನಲ್ಲಿ ತೋರಿಸು.
ನಾನು ನಿನ್ನಲ್ಲಿ ಯುದ್ಧ ಮಾಡುವುದು. ಹೌದು. ರಮಣಿಯೇಲಿದು ನಿನ್ನ ಗಮನ ಯಾರು ಅಂತ ನೋಡಿದ್ರೆ ರಮಣಿ. ಹೌದು, ನಾನೇ. ನನ್ನನ್ನ ನೀನು ರಮಣ ಅಂತ ಕರೀಲಿಲ್ಲ, ನೀರ ಅಂತ ಕರೆದಿದ್ದೀಯ. ಸರಿ, ವ್ಯತ್ಯಾಸ ಉಂಟು. ಬರುವ ವರ್ಷ ಕರೆಯುವ ರಮಣ ಅಂತ. ನೀನು ಕರಿತೀಯ ಅಂತ ನಿರೀಕ್ಷೆಯಲ್ಲೂ ನಾನಿಲ್ಲ. ನಿರೀಕ್ಷೆ ಇಲ್ಲದಿದ್ರು ನಾವು ಕರೀತೇವೆ. ಕರೀದೆ ಹೋಗ್ಲಿಕ್ಕೆ ನಿನ್ನ ಹತ್ರ ಆಗುವುದೂ ಇಲ್ಲ. ಇಲ್ಲಪ್ಪ. ಹಾಗಾದ್ರೆ ನಾನಾಗಲ್ಲ, ಈ ವರ್ಷವೇ ಕರಿತೇನೆ ರಮಣಿ ಅಂತ. ಪಾಪ ಮನಸ್ಸಲ್ಲಿ ಉಂಟು, ಆದ್ರೆ ಬರುವುದು ಮಾತ್ರ ಬರುವ ವರ್ಷವೇ. ನನಗೆ ಮನಸ್ಸಲ್ಲಿ ಈಗೂ ಉಂಟು, ಮೊದಲು ಇತ್ತು. ಸರಿ, ಆದ್ರೆ ಈಗ ಒಂದು ಸತ್ಯ ಗೊತ್ತಾಯ್ತು. ಯಾವುದು? ನಾನು ಅಣ್ಣನ ಕೂಟದಿಂದ ಹೊರಬಿದ್ದೆ ಎಂಬ ಕಾರಣಕ್ಕಾಗಿ ಅಣ್ಣ ನಿನ್ನನ್ನು ಒಳಗಿಟ್ಕೊಂಡ ಅಂತ ನನಗೆ ಗೊತ್ತಾಯ್ತು ಈಗ. ಅದಲ್ಲದೆ ಇದ್ರೆ ಅಲ್ಲಿ ಬಿದ್ದವರು ಯಾರು? ಅವರ ಪಕ್ಷವನ ಅಂತ ಬಂದೆ ನಾನು. ನಾ ಕೇಳುವುದು ಈಗ ಏನು? ನಿನ್ನ ಗಂಡನಾಗಿ, ರಮಣಿ, ಏನಿದು ನಿನ್ನ ಗಮನ ವಿಚಿತ್ರವು? ವಿಚಿತ್ರವಾಯ್ತಾ? ಹೌದು. ಓಹೋ.
ಹೆಣ್ಣು ನೀನೆಂಬುದನ್ನು ಮರೆಯಲೇಬಾರದು. ಅದನ್ನ ಮರೆತು ಈ ರೀತಿಯಾಗಿ ಉಡುಗೆ ತೊಡುಗೆಯನ್ನು ತೊಟ್ಟು ಗಂಡನಿಗೆ ಎದುರಾಗಿ ಸಮರಕ್ಕೆ ಬಂದೇ ಅಲ್ಲ. ಅಮ್ಮಮ್ಮ ಬಿಲ್ ಧರಿಸಿ ನಿಂತಾಗ ನನಗೆ ಆಶ್ಚರ್ಯ ಆಯ್ತು. ಒಂದ್ ಸತ್ಯ ಈಗ ಗೊತ್ತಾಯ್ತು ನನಗೆ. ಯಾವುದು? ಅದು ದರ್ಶನವೂ ಆಗಿ ಹೋಯ್ತು. ಎಷ್ಟು ವರ್ಷ ಆಯ್ತು ನೀನು ಸೀರೆ ಉಟ್ಕೊಂಡೇ ಕಳೆದೆ, ಇವತ್ತು ಮಾತ್ರ ಇದು ಹಾಕೊಂಡೆ ಅಂದ್ರೆ ನಿನಗೆ ಹಳೇತು ಮರ್ತೋಗ್ಲಿಲ್ಲ ಅಂತ ಆಯ್ತು. ಇಲ್ಲಪ್ಪ, ಕಲ್ತದ್ ಯಾವುದು ಮರೆಯುವುದಿಲ್ಲ, ಅದು ಸ್ವಲ್ಪ ನೆನಪು ಮಾಡ್ಬೇಕಾಗ್ತದೆ. ಹೌದಾ? ನೆನಪು ಮಾಡ್ಕೊ, ನೆನಪು ಮಾಡಿ ಹೆಜ್ಜೆ ಇಡು. ಆದೀತು, ನಾನು ಯೋಚನೆ ಮಾಡಿ ಬಾಣ ಬಿಡ್ತೆ. ಸರಿ ಪ್ರಿಯೇ, ಏನು ಬೇಡ, ಆ ಸಂಬಂಧಕ್ಕೆ ಬೆಲೆಯೇ ಇಲ್ಲ ಅಂತಾದ್ರೆ ನಾನು ಖಂಡಿತವಾಗಿ ಅದನ್ನು ಬಯಸುವವನೂ ಅಲ್ಲ. ಅದಕ್ಕೆ ಹೇಳು, ಏನು? ರಮಣನಿಗೆ ಎದುರಾಗಿ ಸರಿ ಸಮಾನವಾಗಿ ಯುದ್ಧಕ್ಕೆ ಬಂದೆಯಾ ನೀನು? ಸಾಧ್ಯ ಆದೀತ ಹೇಳು. ನಾನ್ಯಾರು, ನನ್ನ ಯೋಗ್ಯತೆ ಏನು? ನಿನ್ನ ಮನಸ್ಸಿಗೂ ಚೆನ್ನಾಗಿ ವೇದ್ಯ ಅಲ್ಲವೇ? ನಿನ್ನನ್ನ ಗೆದ್ದು ತಂದವ ನಾನಿದ್ದೇನೆ. ಸರಿ, ಜೊತೆಯಲ್ಲಿ ತ್ರಿಲೋಕವೇ ಪಾರ್ಥ ಎಂಬುದಾಗಿ ಎಲ್ಲರೂ ಆಡಿಕೊಳ್ಳುವ ಮಾತು, ಅದು ನಿನಗೂ ವೇದ್ಯವಾಗಿದೆ ಅಲ್ಲವೇ? ಇಷ್ಟು ಗೊತ್ತಿದ್ದು ನಿನ್ನ ಕರ ಚಮತ್ಕಾರವನ್ನು ನಡೆಸಲೇಬೇಕು ಎಂಬ ಕಾರಣಕ್ಕಾಗಿ ಬಂದೆಯಲ್ಲ. ಬೇಡ ಬೇಡ. ಏನು ಬೇಡ? ನಾನು ಹಿತದಿಂದ ಒಂದು ಮಾತು ಹೇಳ್ತೇನೆ. ಯುದ್ಧ ಬೇಡ, ಹಿಂತಿರುಗಿ ಹೋಗು. ಹೋದ್ರೆ ಇಷ್ಟರ ಮಟ್ಟಿಗೆ ಯುದ್ಧವೇ ಬೇಕು ಅಂತಾದ್ರೆ ಯಾಕೆ ಈ ವಿರೋಧ ನಿನ್ನಲ್ಲಿ? ನೀವು ಮಾಡಿದ್ದು ಸರಿಯಾ? ಅಣ್ಣ ತಮ್ಮಂದಿರು ಹೇಗಿರಬೇಕೆನ್ನುವುದು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕಾದವರು, ಆದರ್ಶರಾಗಿದ್ದವರು. ನಿಮ್ಮ ಆದರ್ಶವನ್ನು ಈ ಮುಂದಿನ ಪ್ರಪಂಚ ಪಾಲಿಸಬೇಕು. ಅದನ್ನು ಬಿಟ್ಟು ಭಾರತ ಹವವನ್ನು ನಾನು ಜಯಿಸಿದ್ದು, ಭೀಮಸೇನ ನಾನು ಜಯಿಸಿದ್ದು. ನೀವು ಯಾರು ಜಯಿಸಿದ್ದಲ್ಲ, ನಾನು ಜಯಿಸಿದ್ದೇನು ಅಂತ ಅಹಂಕಾರ ನಿಮ್ಮಲ್ಲಾದ್ರೆ ಭೀಮಸೇನ ನಾನು ಜಯಿಸಿದ್ದೇನಂತ ಹೇಳಿದ್ರೆ ಅದಕ್ಕೂ ಅಹಂಕಾರ ಅಂತ ಹೇಳಿ. ಆದ್ರೆ ಹೇಳಿದ್ಯಾರು? ನನಗೆ ಮಾತ್ರ ಯಾಕೆ ಕೇಳ್ತೇನೆ ನೀನು? ಹೇಳಿದ್ಯಾರು? ಅಲ್ಲ, ಹೇಳಿದ್ಯಾರು? ಅಣ್ಣ. ಇಬ್ಬರಾದ್ರು ಹೇಳಿದ್ಯಾರು? ಅಣ್ಣ ಕೇಳಿತ್ತು ಅಣ್ಣನೇ ಅಂತ ಆದ್ಮೇಲೆ ತಮ್ಮಂದಿರಾದವರು ಒಪ್ಪಿಕೊಳ್ಬೇಕು. ಒಪ್ಪಿಕೊಂಡ್ರೆ ನಷ್ಟ ಆಗುವುದೇನಂತ ಬೇಕಲ್ಲ. ಏ ದೇವ್ರೆ, ಏನು ಆ ಕಾಲ ಹೋಯ್ತು ಈಗ. ಓಹೋ, ಮೊದಲ ಕಾಲ ಇತ್ತು. ಏನು? ಅದು ರಾಮಾಯಣದಲ್ಲಿ ಅಣ್ಣ ಸುಳ್ಳು ಹೇಳಿದ್ರು ಒಪ್ಕೊಳ್ಳೋ ಕಾಲ ಇತ್ತು. ಈಗ ಸುಳ್ಳು ಹೇಳಿದ್ರು ಒಪ್ಕೊಳ್ಳೋ ಕಾಲ ಇಲ್ಲ. ಇದು ಮಹಾಭಾರತ ಕಾಲ. ಇದು ಸತ್ಯ ಮಾತ್ರ ಒಪ್ಕೊಳ್ಳೋದು ನಾವು. ಆದ್ರೂ ಹಾಗೆ ಒಪ್ಕೊಳ್ಳೋದೇ ಹೌದಾದ್ರೆ ಈ ಗಂಡನಿಗೆ ಎದುರಾಗಿ ಹೆಂಡತಿ ಬರ್ತಾಳ? ಓಹೋ, ಹಾಗಾಗಿ ರಾಮಾಯಣ ಕಾಲ ಅಲ್ವೇ ಇದು. ರಾಮಾಯಣದಲ್ಲಿ ಮಾತ್ರ ಗಂಡನ ಹಿಂದೆ ಹೋಗೋದು. ಇದು ಮಹಾಭಾರತ. ಈ ಗಂಡನ ಮುಂದೆ ಹೆಂಡತಿ ಬರುದು. ಈಗ ಸೋದರಾಗಿ ನೀವು ವಿನೋದದಲ್ಲಿ ಇರಬೇಕಾದವರೆಂದು ವಾದವನ್ನು
ಬೆಳೆಸುತ್ತಾ ಯುದ್ಧವನ್ನು ಮಾಡಿ ನಾಳೆ ಲೋಕದ ಅಪವಾದಕ್ಕೆ ನೀವೇ ಗುರಿ ಮಾಡಿಕೊಂಡ ಹಾಗಾಗ್ತದೆ. ಇದೆಲ್ಲ ಇಷ್ಟು ಹೇಳು ಅಂತ ಕಳ್ಸು. ಇದೆಲ್ಲ ಬೇಕಾ? ಇದೆಲ್ಲ ಸರಿಯಲ್ಲ. ಯಾರು ನೀವು ಮಾಡಿದ್ದು ಸರಿಯಲ್ಲ ಅಂತ. ಸರಿಯಲ್ಲ ಅಂತ ಹೇಳಿ ನಿನಗೆ ಅಧಿಕಾರ. ನನ್ನನ್ನೇ ಕೇಳ್ತೀಯಲ್ಲ ನೀನು. ನೀನು ಯಾರು ಗೊತ್ತುಂಟ? ಯಾರು ಅಂತ ಹೇಳಿದ್ರೆ ನನ್ನ ಹೆಂಡತಿ ನೀನು. ನಾನಿನ್ನ ಗಂಡನಿದ್ದೇನೆ. ಗಂಡನನ್ನೇ ಹೆಂಡತಿ ಒಬ್ಬ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾಳೆ ಅಂತಾದ್ರೆ, ವಿಚಾರಿಸ್ತಾಳೆ ಅಂತಾದ್ರೆ ಅವಳು ಹೆಂಡತಿ ಅಲ್ಲ, ಬಜಾರಿ ಅಂತ ಕರೆಸಿಕೊಳ್ತಾಳೆ. ಕೈಯಲ್ಲಿ ಧನುರ್ಬಾಣವನ್ನು ಹಿಡಿದಿದ್ಯಾ ನೀನು? ಎದುರಾಗಿ ನಿಂತಿದ್ದೀಯಾ? ದಟ್ಟಿ ಚಲನ ಹುಟ್ಟಿದ್ದೀಯಾ? ಅಂದ್ರೆ ಪಾರ್ಥ ನಾನು ಗೆಲ್ಲಬೇಕಂತ ಒಳಗಿನ ಮಹತ್ವಾಕಾಂಕ್ಷೆ ಈಗ ಹೆಮ್ಮರವಾಗಿ ನಿಂತಿದೆ ಅಲ್ವಾ? ನೋಡು, ಏನು ಅವನ ಪರವಾಗಿ ನೀನು ಬಂದವಳು ಅಂತ ಆಯ್ತು. ಆದ್ರೆ ಏನ್ ಇವತ್ತು ಅವ ಪ್ರಿಯ ಆದ್ನ ನಿನಗೆ? ಏನ್ ಅವನೇ ನಿನಗೆ ಹೆಚ್ಚಾದ್ನ? ಅವರೇ ನಾ ಮಾಡಿದ್ದು ಒಂದು ನೆನಪೇ ಇಲ್ವ ನಿನಗಾಗಿ? ಏನಂತ ಬೇಕಲ್ಲ? ಅವ ಏನ್ ಮಾಡಿದ್ದ ಬೇಕಲ್ಲ? ಅವ ಏನ್ ಮಾಡಿದ್ದ? ಏನು ಮಾಡಿದಾನ? ಬರಿದೆ ಪಿಲ್ದನಗೆ ಬಂದ ಮತ್ತುಗಳನ್ನೆಲ್ಲ ಪರಿಗಣಿಸಿ ಪಿಲ್ದನಗೆ ಬಂದ ಮತ್ತುಗಳನ್ನೆಲ್ಲ ಪರಿಗಣಿಸಿ ಮನದ ಸಂತಾಪಂ ಬಿಡಿಸಿದಲ್ಲನೆ ಭೀಮ. ಮನದ ಸಂತಾಪವು ಬಿಡಿಸಿದಲ್ಲನೆ ಭೀಮ. ಮತ್ಸ್ಯವಾಚನವನ್ನು ಬೇಕಿಸುವ ಮೂಲಕವಾಗಿ ನನ್ನನ್ನು ಕರೆತಂದ ಬರೋ ನೀವು. ನಾನಿರದೇ ಇದ್ರೆ ಪಾಂಡವರಿಗೆ ಹೆಂಡತಿ ಆಗ್ತಾ ಇದ್ದೆ ನೀನು. ಮೊದಲು ನಿಮ್ಮ ಹೆಂಡತಿಯಾಗಿ ನಂತರ ನಾಲ್ವರಿಗೆ ಹೆಂಡತಿ ಆದದ್ದು ನಾನು. ಮರಿಬೇಡ. ನೆನಪಿದೆ ನನಗೆ. ಮದುವೆಯಾಗಿ ಹೆಣ್ಣನ್ನು ಕರೆತಂದ್ರೆ ಸಾಕಾಗುವುದಿಲ್ಲ, ಅಲ್ಲಿಗೆ ಹೊಣೆಗಾರಿಕೆ ಎನ್ನುವುದು ಮುಗಿಯುವುದಿಲ್ಲ. ನನಗೆ ಆದಂತಹ ಕಷ್ಟಗಳನ್ನೆಲ್ಲ ಹೋಗಲಾಡಿಸಿ ನನ್ನನ್ನು ಪಾಲಿಸಿದವ ಯಾರು? ಪತಿ ಎನಿಸಿಕೊಂಡಂತ ಭೀಮಸೇನರು. ನಿನಗೆ ಏನು ಕಷ್ಟ ಬಂದಿತ್ತೆ? ಏನು ಕಷ್ಟ ಬಂದಿದೆಯಾ? ಎಂತ ಆಯ್ತು ನಿನಗೆ? ದುಶ್ಯಾಸನ ಪ್ರಕರಣ. ನನ್ನ ಸೀರೆಯನ್ನು ಸುರಿಯುವುದಕ್ಕೆ ಮುಂದಾದ ಪ್ರತಿಜ್ಞೆಯನ್ನು ಮಾಡಿದ್ರು. ಕುರುಕ್ಷೇತ್ರದಲ್ಲಿ ಆ ಪ್ರತಿಜ್ಞೆಯನ್ನು ನೆರವೇರಿಸಿದ್ರು. ಯಾರು? ಯಾರು? ಭೀಮಸೇನ. ನಾ ಪ್ರತಿಜ್ಞೆ ಮಾಡ್ಲಿಲ್ವಾ? ಮಾಡಿದ್ದೀರಿ. ಅದು ಸರತಿಯಂತೆ ಪ್ರತಿಜ್ಞೆ ಮಾಡೋದು ನಮ್ಮಲ್ಲಿ. ಏನಂತ? ಹೇಗೆ ಸರತಿಯಂತೆ ನಿನ್ನನ್ನು ಆಳುವುದು, ಪ್ರತಿಜ್ಞೆಯು ಸರತಿಯಂತೆ. ಧರ್ಮರಾಜ ತಲೆ ತಗ್ಗಿಸಿದ, ನಂತರ ಭೀಮ ಪ್ರತಿಜ್ಞೆ ಮಾಡಿದ, ನಂತರ ನಾನೇನು ತುಂಬಲಿದ್ನ? ಏನ್ ಮಾಡಿದ್ದು? ನಾನು ಪ್ರತಿಜ್ಞೆ ಮಾಡ್ಲಿಲ್ಲ. ಏನಂತ? ಕರುಣ ಕೊಡ್ತೇನೆ, ಕೊಡ್ಲಿಲ್ವಾ? ಮತಂತದಲ್ಲಿ ಸರಿ ಆಯ್ತಲ್ಲ. ಮತಂತದ ಈಗ ಕೌರವರಲ್ಲಿ ಯಾರನ್ನು ಬಂದಿದ್ದೀರಿ ನೀವು? ಯಾರು? ನೀವು. ನಾ ಕೊಲ್ಲಬೇಕು ಅಂತಿಲ್ಲ, ನಾ ಕೊಲ್ಲಬೇಕು ಅಂತ, ನಾ ಕೊಲ್ಲುತ್ತೇನೆ ಅಂತ ಹೇಳಿರಲಿಲ್ಲ. ಹಾಗಾದ್ರೆ ಕೌರವರನ್ನೆಲ್ಲ ಕೊಂದದ್ದು ಯಾರು? 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 ಮಹಾಭಾರತ ಯುದ್ಧ ಕೌರವರು ಒಬ್ಬರಿಂದ ಇದ್ದು ಉಂಟು ಅಂತ ಹೇಳಿದ್ ಯಾರು? ಅಲ್ಲ, ಕೊಂದದ್ದು ಯಾರು? ಮಹಾಭಾರತ ಯುದ್ಧ ಕೌರವರು ಒಬ್ಬರಿಂದ ಅಂತ ಹೇಳಿದ್ ಯಾರು? ಅದಲ್ಲ ನಾನು ಕೇಳ್ತಾ ಇರುವುದು. ನಾ ಕೇಳ್ತಾ ಇರೋದು ಇದು. ಅದಲ್ಲ ಅಂತ ಆದ್ಮೇಲೆ ಕೌರವರನ್ನು ಕೊಂದದ್ದು ಯಾರು? ಕೌರವರನ್ನ ಒಬ್ಬರನ್ನು ಉಳಿದು 99 ಮಂದಿ ಕೊಂದಿದ್ದು ಭೀಮ. ಒಬ್ಬರನ್ನು ಉಳಿದು ಕೊಂದದ್ದು ಹೌದಾ? ಒಬ್ಬರನ್ನು ಉಳಿದು ಆಯ್ತು ಬಿಡಿ, ಕೊಂದದ್ದು ಹೌದಾ? 99 ಮಂದಿ ಕೊಂದದ್ದು ಹೌದಾ? ಕೊಂದದ್ದು ಹೌದಾ? ಅದೇ. ಅಷ್ಟು ನನಗೆ ಸಹಕಾರವನ್ನು ಮಾಡಿದ್ದಾರೆ, ನನ್ನ ಆಸೆಯನ್ನು ನೆರವೇರಿಸಿದ್ದಾರೆ ಭೀಮಸೇನರು ಅಂತಾದ ಮೇಲೆ
ಮೇಲೆ ಅಲ್ಲ. ನೀವೇನು ಮಾಡಿದ್ದೀರಿ? ಅವರ ಪಕ್ಷವನ್ನ ಅಂತ ನಾನು ಬಂದ್ರೆ ತಪ್ಪೇನು ಅಂತ ಬೇಕಲ್ಲ. 11 ಲಕ್ಷ ಈ ಸೈನ್ಯ, ಅದ್ರಲ್ಲಿ ಕೌರವರು 90-100 ಮಂದಿ ಮಾತ್ರ ಅಲ್ಲ, ಮಾತ್ರವಾ? ಪ್ರಕರಣಕ್ಕೆ ಅವರೇ ಅಲ್ವಾ ಕಾರಣ? ಅಯ್ಯೋ ನಿನ್ನ, ಅವರಷ್ಟೇ ಕಾರಣ ಮಹಾಭಾರತ ಆಗ್ತದ? ಅವರಷ್ಟೇ ಕಾರಣ ಅಲ್ಲವೇ ಅಲ್ಲ. ಉಳಿದರೆ ಮಾತ್ರ ಬಿಟ್ರೆ ಗೆಲುವಿಗೆ ಅವರಷ್ಟು ಕಾರಣ ಅಲ್ಲ. ಅಲ್ಲಿ ಉಳಿದವರು ಇದ್ದಾರೆ ಅಂತ ಹೇಳಿದೆ ಅಷ್ಟೇ. ಯಾರು ಗೊತ್ತುಂಟಲ್ಲ ನಿನಗೆ? ಗೊತ್ತಿದೆ. ಮತ್ತೆಂತದಾಗಿದ್ರೆ ನನ್ನ ಆಸೆಯನ್ನು ನೆರವೇರಿಸಬೇಕಾದವರು, ಪತಿಯಾಗಿ ಸತಿಯ ಆಸೆಯನ್ನು ನೆರವೇರಿಸಿದವರು ಭೀಮಸೇನರು ಮಾತ್ರ. ನೀವು ಒಂದು ಆಸೆಯನ್ನು ಅಂತ ಹೇಳಿದ್ಯಾ? ಯಾಕೆ ಒಂದು ಆಸೆಯನ್ನು ಈಗ ಆಗ್ಬೇಕು ಅಂತ ಹೇಳಿದ್ದು ಉಂಟ ನೀನು? ಅಲ್ಲ, ಹೆಂಡತಿ ಅದವಳ ಆಸೆಯನ್ನು ಹೇಳುವುದಲ್ಲ, ಹೆಂಡತಿಯ ಮನದ ಆಸೆಯನ್ನು ಗಂಡನಾದವ ತಿಳಿದುಕೊಳ್ಬೇಕು. ಹೇಳಿ ಆಸೆಯನ್ನು ನೆರವೇರಿಸುವುದಲ್ಲ. ಪತಿಯಾದವ ಸತಿಯ ಆಸೆ ಏನೆನ್ನುವುದನ್ನು ಮೊದಲಾಗಿ ತಿಳಿದುಕೊಳ್ಬೇಕು. ಒಬ್ಬನೇ ಗಂಡ ಇದ್ರೆ ತಿಳ್ಕೊಳ್ತಾನೆ, ಈ 4-5 ಜನ ತಿಳ್ಕೊಳ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನೀವು ಇತ್ತಕೊಂಬನ್ನಿ, ನೀವು ಇದನ್ನು ತಕೊಂಡ್ ಬನ್ನಿ ಅಂತ ನೀ ಹೇಳ್ಬೇಕು. ಅದೆಲ್ಲ ಪಾಲಿಸ್ಕೊಳ್ಬೇಕು. ಹೇಗೆ ವರ್ಷಕ್ಕೆ ಒಬ್ಬೊಬ್ಬರಿಗೆ ಕೊಡ್ತೀಯೋ ಅದೇ ರೀತಿಯಾಗಿ ಇದು ಪಾಲಿಸಬೇಕು ನೀನು. ಓಹೋ, ಹೌದಾ? ಹಂಚು ಬರುವ ವರ್ಷ ಏನು ನೀನು ಹೇಳಿದೆ ಭೀಮ ತಂದು ಕೊಟ್ಟಿದ್ದು ಉಂಟಾ? ಇಲ್ಲ, ನಾನು ಹೇಳಿದ್ದೆ. ಗಂಧ ಮೂಗಿಗೆ ಗಂಧ ಬರ್ತದೆ, ಪುಷ್ಪವನ್ನು ಬಯಸಿದೆ ನೀನ್ ಹೇಳಿದ್ದಲ್ಲ. ಮತ್ತೆ ನೀ ಹೇಳಿದ ಮೇಲೆ ಅವು ತಂದಿದ್ದು ಬಿಟ್ರೆ ನನ್ನಲ್ಲಿ ಹೇಳ್ಬೇಕಿತ್ತು. ನನ್ನಲ್ಲಿ ಹೇಳಿದ್ಯಾ? ಇಲ್ಲ, ಹೇಳಿ. ನನಗೆ ಆಸೆ ಇತ್ತು ತರಬೇಕು, ನನ್ನ ಹೇಳ್ದೆ ಹೋದೆ ನೀನು. ನನಗೆ ಕೀಚಕರು ಕೊಲ್ಲಬೇಕು ಅಂತ ಮನಸ್ಸಿತ್ತು, ನನ್ನಲ್ಲಿ ಹೇಳಲಿಲ್ಲ ನೀನು. ಹೌದಾ? ಈಗ ನನ್ನ ಆಸೆಯನ್ನು ಹೇಳಿದ್ರೆ ನೆರವೇರಿಸ್ತೀರಾ ನೀವು? ಈಗ ಯಾರು ಕೊಲ್ಲಬೇಕು? ಪತಿಯಾಗಿ ನೀವು ನನ್ನ ಆಸೆಯನ್ನು ನೆರವೇರಿಸ್ತೀರಾ? ನನಗೆ ವೇದ್ಯವಾಗಿ ಪಾಂಡವರು 5 ಹೇಳ್ತಾರೆ ಕೇಳು. ಪಾಂಡವರು 5ವರೆಗೂ ಹಿತವಾಗಿ ನನಗೆ ವೇದ್ಯವಾಗಿ ಇದ್ರೆ ನಡೆಸ್ತೇನೆ. ಅದು ಹಾಗಾಗುದಿಲ್ಲ. ನನ್ನ ಆಸೆ ನೆರವೇರಿಸ್ತೀರಾ? ಈಗ ಯಾವ್ದು ಹೇಳು? ನಾನು ಹೇಳ್ತೇನೆ, ನೆರವೇರಿಸ್ತೀರಾ? ಅದಾಗುದಿಲ್ಲ. ಮತ್ತೆ ಆಗುದಿಲ್ಲ ಅಂತ ಆದವ್ರ ಮೇಲೆ ಅದು ಹೇಳಿಕೊಳ್ಳುದು ಹೇಗೆ? ನೋಡು, ನನ್ನ ಆಸೆ ನೆರವೇರಿಸ್ತೀಯ ಅಂತ ಕೇಳಿದ್ಯಲ್ಲ, ಏನು ಹೇಳು? ಮಾಡಿದ್ದು ತಪ್ಪಾಯ್ತಂತ ಭೀಮಸೇನರ ಪಾದವನ್ನು ಕಟ್ಟಿಕೊಳ್ಳಿ. ಯಾರು? ನೀವು. ಅಯ್ಯೋ ನಿನ್ನ ಪಾದ ಕಟ್ಟಿಕೊಳ್ಳುವಾಗಿದ್ರೆ ನೀನ್ ಹೆಂಡತಿಯಾಗಿ ಯುದ್ಧಕ್ಕೆ ಯಾಕೆ ಬಂದೆ? ಅದನ್ನೇ ನಾನು ಹೇಳಿದ್ದು, ಯುದ್ಧ ಇನ್ನೂ ಮಾಡ್ಲಿಲ್ಲ ನಾನು. ನಮ್ಮ ತಾಯಿ ಕುಂತಿ ಮಾತೆ ಬಂದು ಹೇಳ್ತಾ ಇದ್ರೆ ಅವನಿಗೆ ಅಡ್ಡು ಬೀಳ್ತಾ ಇದ್ದೆ. ನಿನಗೆ ಅಧಿಕ ಪ್ರಸಂಗ ಹೆಚ್ಚು. ಹೋಗಿ ಹೇಳ್ಬೇಕಿತ್ತು, ಅತ್ತೆ ಹೀಗಾಗಿದೆ, ನೀವು ಬಂದು ನಾವೊಬ್ಬನೇ ಹೋಗುದಿಲ್ಲ ಅಂತ ಕರ್ಕೊಂಡು ಬರ್ಬೇಕಿತ್ತು. ಅದನ್ನ ಬಿಟ್ಟು ಎದೆ ಮುಂದ್ ಮಾಡ್ಕೊಂಡು ಬಂದ್ಬಿಟ್ಟದು. ನನ್ನ ಅಮ್ಮ ಹೇಳಿ ಬಂದು ನಾ ತಪ್ಪಾಯ್ತು ಅಂತ ಕೇಳ್ತೇನೆ, ನನ್ನ ಅಣ್ಣ ಬಂದು ಹೇಳಿ ನಾ ಕೇಳ್ತೇನೆ. ಹೆಂಡತಿ ಹೇಳಿದ ಕಲ ಕೇಳುವುದಿಲ್ಲ. ಆಗುದಿಲ್ವಾ? ಹೇಳುವುದಿಲ್ಲ ಅಂತ. ಕೇಳುವುದು ಬೇಡ, ಕೇಳುವ ಹಾಗೆ ಮಾಡ್ತೇನೆ ನಾನು. ಅವಶ್ಯಕತೆ ಇಲ್ಲವೇ ಇಲ್ಲ. ಯಾವುದೇ ಕಾಲಕ್ಕೂ ಮಾಡದ ತಪ್ಪಿಗೆ ನಾನು ಶರಣಾಗುವುದಿಲ್ಲ. ಮಹಾಭಾರತ ಹವವನ್ನು ಗೆದ್ದಿದ್ದು ನಾಳೆ, ಇದರಲ್ಲಿ 2 ಮಾತಿಲ್ಲ. ಈ ಮಾತಿಗೆ ದಿಶೆಯಾಗಿ ಕ್ಷಮೆ ಕೇಳುವುದಿಲ್ಲ ನಾನು. ಬಿಡು ನಿನ್ನ ಗಡಿಗಿನ ನುಡಿಯನ್ನ, ಶರಣಾಗು. ಅದಲ್ಲ ಮಾಡಿದ್ದು ತಪ್ಪಾಯ್ತಂತ ಅಣ್ಣನ ಪಾದವನ್ನು ಕಟ್ಟಿಕೊಳ್ಳಿ, ಇಲ್ಲದಿದ್ರೆ ದುರಮೂಲಕ ತೋರಿಸಬೇಕಾದೀತು. ಏನು? ಪ್ರಾಣವನ್ನ ಬಿಟ್ಟೇನು, ಮಾನ ಬಿಡ್ಲಿಕ್ಕೆ ಅಲ್ಲ. ಏನ್ ನಾನು ದೃಪದವ್ರು ಅಂತ ಮಾಡ್ಕೊಂಡೆ ಮಾನ ಬಿಡ್ಲಿಕ್ಕೆ? ಹಾಗಾದ್ರೆ ಕಂಬ ಕಟ್ಸ್ಕೊಂಡು ಅಪ್ಪ ಮಾಡ್ಕೊಂಡ್ಯಾ? ಯಾರು ಮಾನ ಬಿಟ್ಟವರು? ಕಂಬ ಕಟ್ಸ್ಕೊಳ್ಲಿಕ್ಕೆ ನೀನು ಅಪ್ಪ ಮಾಡ್ಕೊಂಡಿ. ನಾನು ಕಟ್ತೇನಲ್ವ ನಾನು. Oh!
ರಮಣಿಯೇ ನೀ ಅದಂದ್ರೆ ಅದು ರಮಣಿ ಅಂತ ಕರೆಯುವಾಗಲೇ ನನಗೆ ಅಲ್ಲಿ ವಿರಾಟ ನಗರದ ನೆನಪಾಗುದು. ಯಾವುದು ಬೇಕಾದ್ರೂ ಮರಿಬಹುದು, ಆ ಬ್ರಾಹ್ಮಣೆಯಾಗಿ ನೀವು ಹೇಳಿಕೊಟ್ಟದೊಂದು ಮರಿಲಿಕ್ಕೆ ಆಗುದಿಲ್ಲ. ಆಹಾ, ಓಹೋ ಪಾರ್ಥ ಸಮರ್ಥ, ಮೂರು ಲೋಕದ ಗಂಡ. ನನ್ನ ಗಂಡ ಅಲ್ಲ, ಅದೇ ಸರಿಯಾಗ್ಲಿಕ್ಕೆ ಆಗ್ಲಿಲ್ಲ ನಿಮಗೆ. ಮತ್ತೆ ಮೂರು ಲೋಕದ ಗಂಡನಂತೆ ಆಗುವುದು ಹೇಗೆ? 5 ವರ್ಷಕ್ಕೊಮ್ಮೆ ಮಾತ್ರ ಬರುವುದು ಬಾರಿ. ನಾನು ಹೇಳ್ತೇನೆ, ನಾನು ಕರಿತೇನೆ ರಮಣಿ ಅಂತಲೇ ಕರಿತೇನೆ ಅಂತ ನೀವು ಒಪ್ಪಿಕೊಂಡವರು. ನೀವೆಲ್ಲ ವರ್ಷ ಎಲ್ಲ ಕಾಯುವವರಲ್ಲ ಅಂತ ಕಾಣ್ತದಲ್ಲ. ನನಗೆ ಮನಸ್ಸಿತ್ತೆ, ಗೊತ್ತುಂಟು ನನಗೆ. ಅದಲ್ಲ, ದೊಡ್ಡಣ್ಣ ತಮ್ಮೆಲ್ಲ ಬಿಡ್ಬೇಕಲ್ಲ, ಬಿಟ್ಟರೆ ಮನಸ್ಸುಂಟಲ್ಲ. ಶಿವನನ್ನು ಸೆಣಸಿ ಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದವರು. ಆವಾಗ ನೀರು ಬೇಕಿತ್ತು. ಬೇಡಪ್ಪ, ಆವಾಗ ನೀರು ಬೇಕಿತ್ತು. ಶಿವನಾಸ್ತ್ರ ಏನಾಯ್ತು? ಎಲ್ಲೋಯ್ತು? ಅದು ಆವತ್ತು ಬಿಟ್ಟಾಗಿತ್ತು. ಸೋತಾಗ ಬರ್ತಾನಲ್ಲ ಭಾವನಾದಂತ ಮಾಧವ, ಅವನು ಒಳ್ಳೆ ಎಲ್ಲೋಯ್ತಂತ ಬೇಕಲ್ಲ. ಬರಿಸೀಗ ಶ್ರೀವರನ, ನೀ ಕರೆಸೀಗ ಗಂಗಾಧರನ. ನೋಡುವ ಎಲ್ಲರನ್ನು ನೋಡುವ. ಏನಾಯ್ತು ಸಾಹಸ? ಎಲ್ಲ ಕಂಡದ್ದೆ. ಆಹಾ, ನೋಡೋ ಯಾರು ಸಾ ಕೂತ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಎಂತ ಮಾತಾಡೋದು. ಎಲ್ರಿಗೂ ಹೀಗೆ ಮಾಡಿ ತಿರುಗಾಟ ಮುಗಿಸಿದಂತ ಕಾಣ್ತದೆ. ನಾನು ಸಿಟ್ಟು ಬಂದ್ರೆ ನಮಗೆಲ್ಲ ಗೊತ್ತಾಗಿದೆ ಈಗ ಒಳಗೆಲ್ಲ ಬಿಟ್ಟು. ಒಂದು ಸತ್ಯ ಹೇಳ, ಅದನ್ನೇ ಹೇಳಿ. ಇಷ್ಟೊತ್ತಿಗೆ ಒಂದು ಸತ್ಯ ಹೇಳ್ತೇನೆ, ಅದನ್ನೇ ಹೇಳಿ ಅಂತ ಹೇಳುದು ನಾನು. ಒಂದಾದ್ರೂ ಹೇಳಿ. ಹೀಗೆ ಮಾಡಿ ತಿರುಗಾಟ ಮುಗಿಸಿದ್ದು ನಿನ್ನ ಗಂಡ ಭೀಮಸೇನ ಬಿಟ್ಟು ನಾನಲ್ಲ. ಅವರಲ್ಲಿ ಕೇಳಿದ್ರೆ ನೆನಪಿಟ್ಕೊ ನೀನು. ಸತ್ಯ ಹೇಳ್ತೇನೆ. ಅಲ್ಲ, ನಾ ಬರುವ ಮೊದಲು ಅವ್ರು ಹೇಳಿದ್ದು ಅದನ್ನೇ. ಹೀಗೆ ಮಾಡಿ ಇಷ್ಟು ವರ್ಷ ಕಳೆದ, ಇನ್ನು ನಾನು ಹೊರಗೆ ಬಂದು ಒಂದೇ ಆಯ್ತದ. ಅಲ್ಲ, ನೀವಿಬ್ರು ಅದು ಹಾಗಾಗುವುದಲ್ಲ. ನನಗೊಂದು ಆಸೆ ಇದೆ, ನಿಮ್ಮಿಬ್ರನ್ನು ಒಟ್ಟಿಗೆ ಸೇರಿಸಿ ಸ್ವಲ್ಪ ಮಾತಾಡ್ಬೇಕು ಅಂತ. ಆಗ ಗೊತ್ತಾಗ್ತದೆ ಯಾರು ಮಾತಾಡುದಂತ. ಏನು ಇಬ್ಬರು ಅಲ್ಲ, ನೀನು ಯಾವ ಕಾಲಕ್ಕೂ ಅವನ ಆ ವಿಷಯ ಕರೆ, ನಾ ಇದ್ದೇನೆ. ಅದು ಮಾತ್ರ ಸತ್ಯ. ಮತ್ತೆ ಏನಾಗಿದೆ ಈಗ? ನಮ್ಗೆ ಹೆಣ್ಣು ಮಕ್ಕಳು ಕಂಡ ತಕ್ಷಣ ಕರ್ಬೋದು ನಾವು. ನಮಗೆ ಮೊದಲಿದ್ದು ದೌರ್ಬಲ್ಯ ಅದು ಆಯ್ತು, ಮೊದಲಿಂದ ಉಂಟು ಆ ಉಲೂಪಿ ಪ್ರಕರಣ ಇದೆಲ್ಲ. ಹೌದು, ಮೊದಲಿಂದ ಅದೇ ನಮ್ಮ ಒಟ್ಟಿಗೆ ಬಂದು ಕೇಳಬೇಕಿದೆ. ಅದು ಇವ್ರು ಎಲ್ರಿಗೂ ಉಂಟಾ? ನನಗುಂಟು ಅಂತ. ನನಗೆ ಒಂದು ಇದು ಹೆಣ್ಣು ಒಂದು ಸರಿ. ಏನಾಯ್ತು ಈಗ ಸ್ಥಿತಿ? ನೋಡುವ. ಕಲಿಸ್ತೇನೆ ಕೈಯನ್ನು ಕೈ 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 ಅದು ಕೈಯಲ್ಲ, ಅದು ಕೈ ನಿಮ್ಮಲ್ಲಿ ಇಟ್ಕೋ. ನಮ್ಮ ಕೈ ಕತ್ತರಿಸಿ ಕೈ ಹೌದಪ್ಪ. ಅವ ಸರಿ ಗಾಳಿ ಹಾಕಿ ಕಳಿಸಿದ್ದಾನೆ ಅಣ್ಣ. ನನ್ನ ಹತ್ರ ಆಗಲಿಲ್ಲ, ನೀವೇನಾದ್ರು ಮಾಡು ಅಂತ ಕಳಿಸ್ಕೊಟ್ಟಿದ್ದ. ನಾವು ಅನುಮಾನವಿಲ್ಲ. ಈ ಒಡೆದು ಆಳುವ ನೀತಿ ಪ್ರಾರಂಭ ಮಾಡಿದೆ ಭೀಮ. ಗಂಡ ಹೆಂಡತಿ ಜಗಳ ಮಾಡಿಸೋದು ಎಲ್ಲ ಕಲಿತ್ಬಿಟ್ಟಾವ. ಇನ್ನು ಮುಂದೇನಾದರೂ ಈ ಭರತ ಭೂಮಿಯನ್ನು ಆಳುವಾಗ ಒಡೆದು ಆಳುವ ನೀತಿ ಒಂದು ತಂದ್ರೆ ಅದು ಭೀಮಸೇನಿಂದ ಪ್ರಾರಂಭ ಬಿಟ್ಟರೆ ಮುಂದೆ ಯಾರಿಂದ ಪ್ರಾರಂಭ ಆಗಿದ್ದಲ್ಲ. ಅನುಮಾನವೇ ಇಲ್ಲ. ಆದ್ರೆ ಸುಮ್ಮನೆ ಇರ್ಲಿಕ್ಕೆ ಆಗ್ತದ?
ಅಣ್ಣನಿಗೆ ಹೊಡೆದು ತಮ್ಮನಿಗೆ ಶಿಕ್ಷೆ ಯಾವುದು? ಹೆಂಡತಿಯಿಂದ ಹೊಡಿಸುವುದೇ ಶಿಕ್ಷೆ ಬಹುಶಃ. ಈ ಗಂಡನಿಗೆ ಹೊಡೆದ ಹೆಂಡತಿಗೆ ಶಿಕ್ಷೆ ಯಾವುದು? ಕಲಿಸ್ತೇನೆ. ಇದು ಗಂಡಸರು ವ್ಯವಹಾರ ಆಗಬಾರ್ದು, ಗಂಡು ಹೆಣ್ಣಿನ ವ್ಯವಹಾರವೂ ಆಗಬಾರ್ದು, ಹೆಣ್ಣು ಹೆಣ್ಣಿನ ವ್ಯವಹಾರ ಆಗಬೇಕು. ಆವಾಗ ಒಂದು ಹಂತಕ್ಕೆ ಬರ್ತದೆ. ನಮಗೊಂದು ರೀತಿ ಅದು ಹೆಂಡತಿ ಕಂಡಾಗ ಉಂಟಲ್ಲ, ಹೆಣ್ಣು ಕಂಡಾಗೆ ಕರಗುವುದು. ನಮ್ಮ ಗುರುಗಳು ಹಾಗೆ, ಕೃಷ್ಣ ನಾನು ಹಾಗೆ ಹೆಚ್ಕೊಂಡೆ. ಅದು ಹೆಂಡತಿ ಹೊಡಲಿಕ್ಕೆ ಬಂದಾಗ ಬೆನ್ನು ಕೊಡದೆ ಬಿಟ್ಟು ನಾನು ಎದೆ ಕೊಟ್ಟಿದ್ದಿಲ್ಲ. ಈಗೂ ಹಾಗೆ ಆಗಿದೆ. ಇವಳಿಗೆ ಮುದ್ದರಿತೇನೆ. ಏನ್ ನಮ್ಗೆ ಕಡಿಮೆಯ? ನಮ್ಮಲ್ಲೂ ಇದ್ದಾರೆ ಅವ್ರೊಳಗೆ ತಾಗ್ಸುವ. ನಾವು ತಾಗ್ಕೊಳ್ಳೋದು ಬೇಡ. ಒಂದೇ ಮೇಳದಲ್ಲಿ ತಾಕೊಳ್ಳಿ. ಯಾವುದು? ಸ್ತ್ರೀ ಮೇಳ. ಅವ್ರು ಹೇಗೂ ಒಬ್ಬರೇ ಒಂದೇ ಕಡೆಗಿರುವುದು, ಒಂದೇ ಮನೆಗಿರುವುದು ಅಂತ ಹೊಂದಾಣಿಕೆ ಮಾಡಿಕೊಟ್ರೆ ಕಷ್ಟ. ನೀವು ಬಿಡ್ಬೇಡಿ. ಹೌದು, ನೋಡುವ. ನಾನು ದೂರಿಂದಲೇ ನೋಡ್ತಾ ಇರ್ತೇನೆ. ನನ್ನ ಹೆಂಡತಿಯನ್ನು ಮುಖಾಮುಖಿಯಾಗಿ ಕಳಿಸಿಕೊಡ್ತೇನೆ. ನನಗೆ ಗೊತ್ತುಂಟು ಏನಾಗ್ತಿದೆ, ಗೊತ್ತುಂಟು. ಆದ್ರೂ ಅಷ್ಟರ ಮಟ್ಟಿಗೆ ನಗಾಡುವ.